ವಸ್ತುಗಳ ದರ ಏರಿಸುವ ಸಂಸದರೇ, ಬಡವರ ಪಾಲಿನ ವಿರೋಧಿಗಳು, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಪ್ರಧಾನಿ ಮೋದಿಯ ಸಹವಾಸ ಸಾಮಾನ್ಯರ ಜನಸಾಮಾನ್ಯರ ದರೋಡೆ ಮಾಡುವ ಸರ್ಕಾರದ ನೀತಿಗೆ ಧಿಕ್ಕಾರ. ಸರ್ಕಾರದ ನೀತಿಗೆ ಧಿಕ್ಕಾರ. ಧಿಕ್ಕಾರ 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 ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಧಿಕ್ಕಾರ 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 ಧಿಕ್ಕಾರ. ದೇಶದ ಪ್ರಧಾನಿಗೆ ಧಿಕ್ಕಾರ. ದೇಶದ ಪ್ರಧಾನಿಗೆ ಧಿಕ್ಕಾರ. ಅಭಿವೃದ್ಧಿ ಹೆಸರಲ್ಲಿ ಮತವನ್ನು ಪಡೆದು, ಅಭಿವೃದ್ಧಿ ಹೆಸರಲ್ಲಿ ಮತ್ತು ಪಡೆದು ಧರ್ಮದ ಅಮಲನ್ನು ಬಿತ್ತನೆ ಮಾಡಿ, ಧರ್ಮದ ಅಮಲನ್ನು ಬಿತ್ತನೆ ಮಾಡಿ, ಜನಜೀವನದಲ್ಲಿ ಚೆಲ್ಲಾಟವಾಡಿ, ಜನಜೀವನದಲ್ಲಿ ಚೆಲ್ಲಾಟವಾಡಿ, ಕಾರ್ಪೊರೇಟರ್ಗೆ ದೇಶವ ಮಾರುವ, ಕಾರ್ಪೊರೇಟರ್ಗೆ ದೇಶವ ಮಾರುವ ದೇಶದ ಪ್ರಧಾನಿಗೆ ಧಿಕ್ಕಾರ. ದೇಶದ ಪ್ರಧಾನಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಡುಗೆ ಅನಿಲದ ಬೆಲೆಯನ್ನು ಏರಿಸಿ, ಅಡಿಗೆ ಅನಿಲದ ಬೆಲೆಯನ್ನು ಏರಿಸಿ, ಬಡವರ ಅನ್ನದ ಬಟ್ಟಲ ಕಸಿದು, ಅದರ ಅನ್ನದ ಬಟ್ಟಲ ಕಸಿದು ಮಾತನಾಡದ ಸಂಸದರೇ, ಮಾತನಾಡುವ ಸಂಸದರೇ, ಅಧಿಕಾರ ಬಿಟ್ಟು ಹೊರಬನ್ನಿ. ಅಧಿಕಾರ ಬಿಟ್ಟು ಹೊರಬನ್ನಿ. ಧಿಕ್ಕಾರ 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 ಧಿಕ್ಕಾರ. ಎಲ್ಪಿಜಿ ಮತ್ತು ನಿತ್ಯ ವಸ್ತುಗಳ LPG ಮತ್ತು ನಿತ್ಯ ವಸ್ತುಗಳ ಬೆಲೆ ಏರಿಕೆಗೆ ಧಿಕ್ಕಾರ. ಬೆಲೆ ಏರಿಕೆಗೆ ಧಿಕ್ಕಾರ. ಧಿಕ್ಕಾರ 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 ಧಿಕ್ಕಾರ. ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ನಿಮಗೆ ಆಳುವ ಹಕ್ಕಿಲ್ಲ. ದೇಶವ ಭ್ರಷ್ಟರೇ, ನಿಮಗೆ ಆಳುವ ಹಕ್ಕಿಲ್ಲ. ನಿಮಗೆ ಆಳುವ ಹಕ್ಕಿಲ್ಲ. ಇಳಿಸಿರಿ ಇಳಿಸಿರಿ, ಇಳಿಸಿರಿ. ಎಲ್ಪಿಜಿ ಬೆಲೆ ಇಳಿಸಿರಿ, LPG ಬೆಲೆ ಇಳಿಸಿರಿ. ಉಳಿಸಿರಿ ಉಳಿಸಿರಿ, ಉಳಿಸಿರಿ ಉಳಿಸಿರಿ. ದೇಶವನ್ನ ಉಳಿಸಿರಿ. ದೇಶವನ್ನು ಉಳಿಸಿರಿ. ಈ ನೀತಿಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಮಾನ್ ಶ್ರೀಕಾಂತ್ ಸಾಲ್ಯಾನ್, ರಾಜ್ಯ ನಾಯಕರು, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ, ಅದೇ ರೀತಿ ದಿವಾಕರ್ ಬೋಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು, ಅದೇ ರೀತಿ ಅರಫಾ ಮಂಚಿ, ಹಿರಿಯ ಪತ್ರಕರ್ತರು, ಬರಹಗಾರರು, ಚಿಂತಕರು, ಅದೇ ರೀತಿ ರುಕ್ಸಾನಾ ಉಮರ್, ಪ್ರಬುದ್ಧ ಯುವ ನಾಯಕಿ, ಅದೇ ರೀತಿ ನಮ್ಮ ಉಳ್ಳಾಳದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾದ ಅಬ್ದುಲ್ ಸಲಾಂ ಸಿಯದ್, ಅದೇ ರೀತಿ ಮೊಹಮ್ಮದ್ ಸೈದ್, ಜಿಲ್ಲಾ ಕಾರ್ಯದರ್ಶಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೂ ಮಾಧ್ಯಮ ಮಿತ್ರರು, ಹಾಗೂ ದಿವಾಕರ್ ರಾವ್ ಬೋಳೂರು, ಜಿಲ್ಲಾ ಉಪಾಧ್ಯಕ್ಷರು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಜಿಲ್ಲೆ, ಹಾಗೂ ಇಲ್ಲಿ ನೆರೆದಿರುವ ಮಾಧ್ಯಮ ಮಿತ್ರರೇ, ಇಲ್ಲಿ ನೆರೆದಿರುವ ಎಲ್ಲ ನಾಗರಿಕ ಬಂಧುಗಳೇ, ತಮ್ಮನ್ನೆಲ್ಲ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ತಪ್ಪು ನೀತಿಗಳ ವಿರುದ್ಧ ನಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯ ನಾಯಕರಾದ ಶ್ರೀಕಾಂತ್ ಸಾಲ್ಯಾನ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಎಲ್ಲ ಮುಖಂಡರೇ ಹಾಗೂ ಉಳ್ಳಾಳ ಕ್ಷೇತ್ರದ ಎಲ್ಲ ಮುಖಂಡರೇ, ಅಧ್ಯಕ್ಷರ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಮುಖಂಡರೇ, ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ ಅಂದರೆ ದಿನನಿತ್ಯ ಭಯದ ವಾತಾವರಣ, ಬದುಕಲಿಕ್ಕೆ ಕಷ್ಟ ಆಗಿದೆ. ಇವತ್ತು ನಾವು ಒಂದು ದಿವಸ 2014ರಲ್ಲಿ ಮೋದಿ ಪ್ರಧಾನಿಯಾಗಿ ಬರುವಾಗ ಬಹಳ ಅತ್ಯಧಿಕ ಆಯೋಗ, ನಮಗೆಲ್ಲ ಬಹಳ ಖುಷಿ ಆಯಿತು. ಇನ್ನೇನು ನಮ್ಮ ಭಾರತ ದೇಶ ಸುಭಿಕ್ಷೆಯಲ್ಲಿ ಬರ್ತದೆ, ಬಹಳ ಒಳ್ಳೆ ದಿನ ಬರ್ಬೋದು ಅನ್ನುವಂಥ ಒಂದು ನಡವಳಿಕೆ ಇತ್ತು. ಆದರೆ ಇವತ್ತು ನಾವು ಈ ದೇಶದಲ್ಲಿ ಬದುಕುವುದೇ ಕಷ್ಟ, ಆ ರೀತಿ ದಿನ ದಿನ ಆಗ್ತಾ ಇದೆ. ನೋಡಿ, ಗ್ಯಾಸ್ ಒಂದೇ ಅಲ್ಲ, ಪೆಟ್ರೋಲ್ ಒಂದೇ ಅಲ್ಲ, ಪ್ರತಿನಿತ್ಯದ ವಸ್ತುಗಳು ಸಹ ಬೆಲೆ ಏರಿಕೆಯಲ್ಲಿ ನಾವು ಇವತ್ತೇನು ದುಡಿತಾ ಇದ್ದೇವೋ, ನಾವು ನಮ್ಮ ದುಡಿಮೆ ಇವತ್ತು
ಊಟಕ್ಕೂ ಸಹ ಸಾಕಾಗ್ತಾ ಇಲ್ಲ. ಮಕ್ಕಳ ಶಿಕ್ಷಣ ಆಗಬೇಕು, ನಮ್ಮ ಆಸ್ಪತ್ರೆ ಖರ್ಚಾಗಬೇಕು, ನಿತ್ಯ ಆಹಾರ ಖರ್ಚಾಗಬೇಕು. ಬಹಳ ಕಷ್ಟದಿಂದ ಬದುಕ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಈ ಬೆಲೆ ಏರಿಕೆ ಆಗಲಿ, ಪ್ರತಿಯೊಂದಕ್ಕೂ ನಮ್ಮ ಹತ್ರ ಇರುವಂತಹದ್ದೊಂದು ಈಗಾಗಲೇ ಬಂದಿದೆ, ಚುನಾವಣೆ ಹತ್ರ ಬಂದಿದೆ. ನಾವೆಲ್ಲ ಒಳ್ಳೆ ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡುವುದರಿಂದ ನಮ್ಮ ದೇಶದಲ್ಲಿ ಪ್ರತಿಯೊಂದು ಸುಧಾರಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನಾವು ಪುನಃ ಅವರನ್ನೇ ಆಯ್ಕೆ ಮಾಡಿದ್ರೆ ಈಗಾಗಲೇ ನೋಡಾಗಿದೆ 14ರಿಂದ ಯಾವ ರೀತಿ ನಮ್ಮ ದೇಶದ ಸ್ಥಿತಿ ಆಗಿದೆ. ನಮ್ಮ ದೇಶದಲ್ಲಿದ್ದಂಥ ಸರ್ಕಾರಿ ಸ್ವಾಮ್ಯದ ಎಲ್ಲ ಸ್ವತ್ತುಗಳು, ಆಸ್ಪತ್ರೆ ಆಗಿರಲಿ ಅಥವಾ ರೈಲ್ವೆ ಆಗಿರಲಿ, ವಿಮಾನ ಆಗಿರಲಿ, ಏರ್ಪೋರ್ಟ್ ಆಗಿರಲಿ, ಬಂದರು ಆಗಿರಲಿ, ಪ್ರತಿಯೊಂದು ಸಹ ಖಾಸಗಿಯವರಿಗೆ ಮಾರಾಟ ಆಗ್ತಿದೆ. ಉಳಿದಿರೋದು ಒಂದೇ ರೆವಿನ್ಯೂ ಇಲಾಖೆ. ಅದನ್ನು ಸಹ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವಂತ ಮೇಲಧಿಕಾರಿಗಳು ಮಾತ್ರ ಪರ್ಮನೆಂಟ್ಗಳು, ಬಾಕಿಯವರೆಲ್ಲ ಅಲ್ಲಿ ಹಂಗಾಮಿಯಾಗಿ ದುಡಿಸ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಮುಂದೊಂದಿನ ನಮ್ಮ ಇಡೀ ದೇಶ ಏನಾಗ್ತದೆ ಅಂದ್ರೆ ಖಾಸಗಿಯವರ ಸ್ವತ್ತಾಗ್ತದೆ. ನಾವೆಲ್ಲ ಖಾಸಗಿಯವರ ಹಂಗಿನಲ್ಲಿ ನಾವೆಲ್ಲ ಬದುಕಬೇಕಾಗ್ತದೆ. ಸರ್ಕಾರಿ ಸ್ವಾಮ್ಯದಲ್ಲಿದ್ದು ಮಾತ್ರ ನಮಗೆ ಬೆಲೆ, ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬೆಲೆ ಇರ್ತದೆ. ನಮ್ಮ ದೇಶ, ನಮ್ಮ ಸರ್ಕಾರ, ನಮ್ಮ ರೈಲ್ವೆ, ನಮ್ಮ ಬಂದರು, ನಮ್ಮ ವಿಮಾನ ಹೇಳಲಿಕ್ಕಾಗ್ತದೆ. ಇಲ್ಲದೆ ಹೋದರೆ ಖಾಸಗಿಯವರ ಸ್ವತ್ತಾಗಿ ಅವರು ಹೇಳಿದ್ದ ರಾಜ್ಯ, ಅವ್ರು ಮಾಡಿದ್ದೆ ಯಾವುದೇ ಬೆಲೆ ಗೆಲ್ಕಿದ್ರು ನಮಗೆ ಪ್ರತಿಭಟಿಸುವಂತ ಹಕ್ಕಿರೋದಿಲ್ಲ. ಪ್ರತಿಭಟನೆ ಮಾಡಿದವನು ದೇಶದ್ರೋಹಿ ಆಗ್ತಾನೆ. ಯಾರು ಪ್ರತಿಭಟನೆ ಮಾಡ್ತಾರೋ ಅಂತವರನ್ನು ಭ್ರಷ್ಟಾಚಾರಿಗಳಾಗಿ ಮಾಡ್ತಾ ಇದ್ದಾರೆ, ದೇಶದ್ರೋಹಿಗಳಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನಾವು ಈ ಬೆಲೆ ಏರಿಕೆ ವಿರುದ್ಧ ಎಷ್ಟೇ ಮಾತಾಡಿದರೂ ಸಹ ನಾವು ಸರ್ಕಾರವನ್ನು ಚೇಂಜ್ ಮಾಡಿ ಯಾರು ನಮ್ಮ ಈ ಕಷ್ಟಗಳಿಗೆ ಸ್ಪಂದಿಸ್ತಾರೋ ಅಂತ ಸರ್ಕಾರಕ್ಕೆ ಮಾತ್ರ ಈ ಎಲ್ಲ ಬೆಲೆಗಳು, ಎಲ್ಲ ದೇಶ ಸುಭಿಕ್ಷ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಈಗೇನು ಚುನಾವಣೆ ಇನ್ನೇನು ಬರ್ತದೆ, ಆಗ ನಾವು ಉತ್ತಮರನ್ನು ಆಯ್ಕೆ ಮಾಡುವುದರಿಂದ ನಮ್ಮ ದೇಶದ ಪರಿಸ್ಥಿತಿ ಸುಧಾರಣೆ ತರಬಹುದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ವೆಲ್ಫೇರ್ ಪಾರ್ಟಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿರುವ ನೀತಿಗಳ ವಿರುದ್ಧ ನಮಗೆ ಮನವರಿಕೆ ಮಾಡಿಕೊಟ್ಟಂತಹ ನಮ್ಮ ರಾಜ್ಯ ನಾಯಕರಾದ ಶ್ರೀಕಾಂತ್ ಸಾಲ್ಯಾನ್ ಇವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಯುವ ನಾಯಕಿ ರುಕ್ಸಾನಾ ಉಮರ್ ಅವರು ಮಾತನಾಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವು ಬೆಲೆ ಏರುವಂತಹ ಒಂದು ದಿನದಲ್ಲಿ ಬದುಕ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ಬೆಲೆಗಳು ಏರುತ್ತಲೇ ಇದೆ. ನಮ್ಮ ಆದಾಯ ಪಾತಾಳಕ್ಕೆ ಕುಸಿಯುತ್ತಿದೆ, ಆದರೆ ಬೆಲೆಯು ಗಗನಕ್ಕೆ ಏರುತ್ತಿದೆ. ಇದರಿಂದ ಬದುಕುವುದೇ ಕಷ್ಟವಾಗಿದೆ, ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಜೀವನ ನಡೆಸುವುದು ದುಸ್ತರವಾಗಿರುವಂತಹ ಒಂದು ಕಾಲದಲ್ಲಿ ನಾವಿದ್ದೇವೆ. ಅಂದರೆ ಇಂದಿನ ಈ ದಿನಗಳಲ್ಲಿ ನಾವು ಅಚೀವಿಂಗ್ ಎಂದು ಕರೆಯುವುದರ ಬದಲು ಒಂದು ಕನಸು, ಒಳ್ಳೆಯ ಕನಸನ್ನು ಕಾಣುವುದು ಕೂಡ ಕಷ್ಟವಾಗಿ ಬಿಟ್ಟಿದೆ. ಅಂತಹ ಪರಿಸ್ಥಿತಿ ನಮಗೆ ಒದಗಿಬಿಟ್ಟಿದೆ. ಈಗ ಕಳೆದ 4-5 ದಿನಗಳ ಹಿಂದೆ ಅಡಿಗೆ ಅನಿಲದ ದರವು ಹೆಚ್ಚಿತ್ತು. ಅಡಿಗೆ ಅನಿಲ ಹೆಚ್ಚಿತಂತ ಹೇಳಿದ್ರೆ ಅದರ ಅರ್ಥ ಅದು ತಿಂಗಳಿಂದ ತಿಂಗಳಿಗೆ ಹೀಗೆ ಹೆಚ್ಚುತ್ತಲೇ ಇದೆ. ಅದರ ಅರ್ಥ ನಮಗೆ ಹೊಟ್ಟೆಗೆ ಅನ್ನವನ್ನು ನಾವು ಸೇವಿಸುವುದು ಕೂಡ ಕಷ್ಟವಾಗಿ ಬಿಟ್ಟಿದೆ ಎಂದು ಅದರ ಅರ್ಥವಾಗಿದೆ. ಒಬ್ಬ ವ್ಯಕ್ತಿಗೆ ಏನು ಮಾಡದೆ ಅವನು ಸುಮ್ಮನೆ ತಿಂದು ಕುಳಿತುಕೊಳ್ಳುವ ಅಂತ ಹೇಳಿದ್ರೆ ಅದು ಕೂಡ ಇಂದು ದುಬಾರಿಯಾಗಿದೆ. ಅಡಿಗೆ ಅನಿಲ ಅದು ದುಬಾರಿಯಾಗುವಾಗ ಎಲ್ಲ ನಾವು ತಿನ್ನುವಂತಹ ಆಹಾರ ಪದಾರ್ಥಗಳ ಬೆಲೆಯು ಹೆಚ್ಚಾಗುತ್ತದೆ. ಹೋಟೆಲ್ನಲ್ಲಿ ಸಿಗುವಂತಹ ಆಹಾರ ಉತ್ಪನ್ನಗಳಿಗೂ ಕೂಡ ಬೆಲೆ ಹೆಚ್ಚಾಗುತ್ತಿದೆ. ಅದೇ ರೀತಿ ಇಂಧನದ ಬೆಲೆಯು ಜಾಸ್ತಿ ಆದಾಗ ಎಲ್ಲ ವಸ್ತುಗಳ ದಿನಬಳಕೆ ಎಲ್ಲ ಸಾಮಗ್ರಿಗಳ ಬೆಲೆಯೂ ಕೂಡ ಹೆಚ್ಚಾಗುತ್ತಿದೆ. ಹೀಗೆ ಬೆಲೆಗಳು ಹೆಚ್ಚಾಗುತ್ತಾ ಇದ್ದರೆ ಮನುಷ್ಯ ಜೀವನ ಅದು ಕಷ್ಟವಾಗ್ತಾ ಇದೆ. ಅಂದರೆ ಇನ್ನು ಎಲ್ಲರೂ ಕೂಡ ಉಪವಾಸ ಇರಬೇಕಾದಂತಹ ದಿನಗಳು ದೂರವಿಲ್ಲ ಎಂದು ನಾವು ಇದರಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿ ಉತ್ಪಾದನಾ ವೆಚ್ಚವು ಹೆಚ್ಚಾಗುತ್ತಿರುವ ಕಾರಣದಿಂದಾಗಿಯೂ ಕೂಡ ಬೆಲೆಗಳು ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಹೇಳುವುದಾದರೆ ಕೃಷಿಯಲ್ಲಿರುವಂತಹ ಆದಾಯವನ್ನು ನಾವು ಹೆಚ್ಚಿಸುತ್ತೇವೆ ಎಂದು ಸರ್ಕಾರ ನಮಗೆ
ನಮಗೆ ಭರವಸೆಯನ್ನು ಕೊಟ್ಟಿದ್ದರೂ ಕೂಡ ಕೃಷಿಯ ವೆಚ್ಚ, ಕೃಷಿ ಉತ್ಪನ್ನಗಳಲ್ಲಿರುವಂತಹ ವೆಚ್ಚವು ಜಾಸ್ತಿ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಂತ ಹೇಳಿದ್ರೆ ರೈತನಿಗೆ ರಸಗೊಬ್ಬರ ಅದು ಅವನ ಕೈಗೆಟಕದ ದರದಲ್ಲಿ ಇದು ಈಗ ಸಿಗ್ತಾ ಇದೆ. ಅದೇ ರೀತಿ ಕಳೆನಾಶಕಗಳು, ಅದೇ ರೀತಿ ಟ್ರ್ಯಾಕ್ಟರ್ನ ಮೇಲಿರುವಂತಹ ತೆರಿಗೆ, ಹೀಗೆ ಎಲ್ಲ ತೆರಿಗೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗೆ ತೆರಿಗೆಗಳು ಜಾಸ್ತಿ ಆಗುವ ದುಡಿದ ಹಣವನ್ನೆಲ್ಲ ನಾವು ತಿಂದು ಬದುಕುವುದರ ಬದಲು ಅದು ಸರ್ಕಾರಿ ಬೊಕ್ಕಸಕ್ಕೆ ಕೊಡುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಅಂತ ಹೇಳಿದ್ರೆ ಈ ಎಲ್ಲಾ ಬೆಲೆ ಏರಿಕೆಗಳ ಮೂಲಕ ಸರ್ಕಾರ ಮಾಡುತ್ತಿರುವುದೇನಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸವನ್ನು, ಖಜಾನೆಯನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದು ಮೇಲಿನಿಂದ ತುಂಬ್ತಾ ಇದ್ದ ಹಾಗೆ ಕೆಳಗಿನಿಂದ ಅದನ್ನು ಕನ್ನ ಕೊರೆದು ಅದನ್ನು ಖಾಲಿ ಮಾಡುವಂತಹ ಒಂದು ಪರಿಸ್ಥಿತಿ ಕೂಡ ಇಂದು ನಮಗೆ ಕಾಣ್ತಾ ಇದೆ. ಆದ ಕಾರಣದಿಂದಾಗಿ ಇಂದು ಭ್ರಷ್ಟಾಚಾರವು ಅತಿ ಹೆಚ್ಚಾಗಿರುವುದು. ಯಾವಾಗ ಭ್ರಷ್ಟಾಚಾರ ಇಲ್ಲದಂತಹ ಒಂದು ಸರ್ಕಾರ ನಿರ್ಮಾಣವಾಗುತ್ತದೆ, ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ, ಅಂದು ನಾವು ಬೆಳೆಗಳ ಇಳಿಕೆಯನ್ನು ಕಾಣಬಹುದು. ಒಂದು ಉತ್ತಮ ಅತಿ ಹೆಚ್ಚು ಖರ್ಚು ವೆಚ್ಚ ಇಲ್ಲದಂತಹ ಒಂದು ಉತ್ತಮ ಜೀವನ ಸಾಗಿಸುವಂತಹ ಕನಸನ್ನು ನಾವು ಕಾಣಬಹುದು. ಇಂತಹ ದಿನಗಳು ಬರಲಿ ಎಂದು ಹಾರೈಸುತ್ತಾ ನಾನು ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ದಕ್ಷಿಣ ಕನ್ನಡ ವೆಲ್ಫೇರ್ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದ ದಿವಾಕರ್ ಬೋಳೂರು ಅವರನ್ನು ನಾನು ಮಾತನಾಡಲಿಕ್ಕಾಗಿ ಕೋಟೆಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯ, ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಒಂದು ಹೇಳಿಕೆ ಕೊಟ್ಟರು. ನಾವು ಈ ಬಾರಿ ಜಿಹಾದ್ ಮತಾಂತರ ಧರ್ಮ ರಕ್ಷಣೆ ಹೇಳಿಕೊಂಡು ಅಧಿಕಾರ ಪಡೆಯಬೇಕು, ಬೇರೆ ಏನ್ ನಮ್ಗೆ ಬೇಡ ಎಂಬ ಮಾತಾರ್ಥದಲ್ಲಿ ಇವತ್ತು ಪತ್ರಿಕೆ ಮಾಧ್ಯಮಗಳಲ್ಲಿ ಬಂದದನ್ನು ಯಾವುದೇ ಪತ್ರಿಕೆ ಮಾಧ್ಯಮಗಳು ಅದನ್ನು ಖಂಡಿಸಲಿಲ್ಲ. ಯಾಕಂತ ಹೇಳಿದ್ರೆ ಬೆಲೆ ಏರಿಕೆ ಇವರ ಬಂಡವಾಳಶಾಹಿಗರ ಪಕ್ಷವಾಗಿರೋದ್ನ, ಅದು ಬಂಡವಾಳ ಹಾಕಿದವರ ಪಕ್ಷಕ್ಕೆ ಲಾಭ ತರುವಂತಹ ವ್ಯವಸ್ಥೆ ಅವರದ್ದು. ಒಂದು ಸಮಯದಲ್ಲಿ ಇದೇ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಅವರು ಹಸಿವಿನಿಂದ ಒದ್ದಾಡ್ತಿದ್ರು. ಯಾರು ಚಾ ಕೊಡ್ತಾರೆ, ಯಾರು ಊಟ ಕೊಡ್ತಾರೆ ಎಂಬ ಮನಸ್ಥಿತಿಯಲ್ಲಿದ್ದಂತಹ ಓರ್ವ ವ್ಯಕ್ತಿ ಇಂದು ಕೋಟ್ಯಾಧಿಪತಿ ಆಗಿದ್ದಾರೆ. ಆದರೆ ಇವತ್ತು ಆ ಹಸಿವನ್ನು ಮರೆತಿದ್ದಾರೆ, ನೆನಪಿಲ್ಲ ಅವರಿಗೆ. ಇವತ್ತು ಅಚ್ಚೆ ದಿನ ಅಂತ ಹೇಳಿಕೊಂಡು ಅಧಿಕಾರ ಬಂದಂತ ಭಾರತೀಯ ಜನತಾ ಪಕ್ಷ ಇವತ್ತು ಯಾವ ಸ್ಥಿತಿ ಅಂತ ಹೇಳಿದ್ರೆ, ಇವತ್ತು ಐಷಾರಾಮಿ ಹೋಟೆಲ್ಗಳಲ್ಲಿ ಮೀಟಿಂಗ್ ಮಾಡತಕ್ಕಂತ ವ್ಯವಸ್ಥೆ ಆ ಪಕ್ಷದಿಂದ ಆಗಿದೆ. ಇದಕ್ಕೆ ಯಾರು ಬಂಡವಾಳ ಹೂಡ್ತಾರೆ, ಯಾರು ಆ ಪಕ್ಷಕ್ಕೆ ದೇಣಿಗೆ ಕೊಡ್ತಾರೆ ನೋಡುವಾಗಲೇ ಗೊತ್ತಾಗ್ತದೆ. ಇವತ್ತು ಪ್ರತಿಯೊಂದು ವಿಷಯದಲ್ಲೂ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಬಡತನ ಕಮ್ಮಿ ಅಂತ ತೋರಿಸ್ತಿದ್ದಾರೆ. ಆದರೆ ಬಡತನ ಹಸಿವಿನಲ್ಲಿ ಜಾಸ್ತಿ ಆಗಿದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ಸಮಯದಲ್ಲಿ ಅವರು ಯಾವ ರೀತಿ ಇದ್ರು, ಯಾವ ರೀತಿ ಪಕ್ಷವನ್ನು ಬೆಳೆಸಿ ಹಸಿವಿನಿಂದ ಬೆಳೆಸಿದ್ದನ್ನು ಇವತ್ತು ಮರೆತಿದ್ದಾರೆ ಅದೇ ಕಾರ್ಯಕರ್ತರು. ನಾನೊಂದು ತಮ್ಮ ಗಮನಕ್ಕೆ ತರುವಂತಂದ್ರೆ, ಬೆಲೆ ಏರಿಕೆ ಬೇಕು, ಒಂದು 2-3-5% ಏನ ನಮ್ಮ ದೇಶದ ಸರ್ಕಾರದ ಅಭಿವೃದ್ಧಿಗಾಗಿ ಬೇಕು. ಇವತ್ತು ವರ್ಷವಿಡೀ 365 ದಿವಸ ಬೆಲೆ ಏರಿಕೆಯ ನೋವನ್ನು ಮತದಾರರಾದ ನಾವು ಪಡೆದಿದ್ದೇವೆ. ಯಾವ ರೀತಿ ಅಂತ ಹೇಳಿದ್ರೆ, 1 ವರ್ಷಗಳ ಹಿಂದೆ 200 ರೂಪಾಯಿಯ ವಸ್ತು ಮನೆ ಬಳಕೆಗೆ ಆಗುವಂಥದ್ದು, ಅದೇ ಇವತ್ತು 200 ರೂಪಾಯಿಯ ವಸ್ತು ಕೇವಲ ಗ್ರಾಮಗಳಲ್ಲಿ ದೊರಕುವಂತಹ ವ್ಯವಸ್ಥೆಯನ್ನು ಇದೇ ಬಿಜೆಪಿ ಸರ್ಕಾರ ಮಾಡಿದೆ. ನೆನಪಿಡಿ, ಯಾಕಂತ ಹೇಳಿದ್ರೆ ಇವತ್ತು 40% ಕಮಿಷನ್ ಮಾತನ್ನು ಎಲ್ರಿಗೂ ಗೊತ್ತಾಗುವಂತ ವ್ಯವಸ್ಥೆಯನ್ನು ಇತ್ತೀಚೆಗೆ ಓರ್ವ ಶಾಸಕನ ಮಗ ಅವನ ಕಚೇರಿಯಲ್ಲಿ ಕೋಟಿಗಟ್ಟಲೆ ಹಣ ಯಾವ ರೀತಿ ಶೇಖರಣೆಯಾಗಿದೆ ಬಗ್ಗೆ ಯಾವುದೇ ಅರ್ಥ. ಇದರ ಅರ್ಥವೇನು? ಕಮಿಷನ್ಗೋಸ್ಕರ, ಪಕ್ಷದ ಲಾಭಗೋಸ್ಕರ, ತನ್ನ ಉಳಿವಿಗೋಸ್ಕರ 40% ಕಮಿಷನ್ ಪಡಿತಾ ಇದ್ದಾರೆ. ಈ 40% ಕಮಿಷನ್ ಕುರಿತಾಗಿ ಇವತ್ತು ನಮ್ಮ ಯಾವುದೇ ವ್ಯವಸ್ಥೆ ಬಡತನದ ರೀತಿಯಲ್ಲಿ ಬಂದಿದೆ. ಏನಂತ ಹೇಳಿದ್ರೆ, ಇವತ್ತು ಅಕ್ಕಿ, ಬೇಳೆ, ಇತರ ಸಾಂಬಾರ್ ಪದಾರ್ಥಗಳಿಗೆ ಬೆಲೆ ನಿಯಂತ್ರಣ ಮಾಡುವಂತ ಸ್ಥಿತಿ ಇದು ಭಾರತೀಯ ಜನತಾ ಪಕ್ಷ ಮಾಡಿದೆ. ಚುನಾವಣೆ ಸಮಯದಲ್ಲಿ ಕೋಟಿಗಟ್ಟಲೆ
ದೇಣಿಗೆ ಎಂಬ ಪದವನ್ನು ಪಡೆದು ಇವತ್ತು ಅವರಿಗೆ ಲಾಭ ಪಡೆತಕ್ಕಂಥ ವ್ಯವಸ್ಥೆ ಆಗಿದೆ. ಇತ್ತೀಚೆಗೆ 2-3 ದಿವಸಗಳಲ್ಲಿ 50 ರೂಪಾಯಿ ಗ್ಯಾಸಿಗೆ ಏರಿಸಿದ್ರು. ಇದು ಯಾಕೋಸ್ಕರ ಅಂತ ಹೇಳಿದ್ರೆ ಅದಾನಿಗೋಸ್ಕರ. ಅದಾನಿಯ ಶೇರ್ ಮಾರ್ಕೆಟ್ ಡೌನ್ ಆದ ಕೂಡಲೇ ಅವರ ಲಾಭಕ್ಕೋಸ್ಕರ. ಇದು ಒಂದು ಜೂಜು ಕೇಂದ್ರಕ್ಕೆ ಕೇಂದ್ರ ಸರ್ಕಾರವೇ ಇದಕ್ಕೆ ಘೋಷಣೆ ಮಾಡ್ತಾ ಉಂಟು. ಇವತ್ತು ಯಾವುದೇ ಕಂಪನಿಯ ಶೇರ್ ಡೌನ್ ಆದ ಕೂಡಲೇ ಪತ್ರಿಕೆ ಮಾಧ್ಯಮಗಳು ಅವರ ಪರವಾಗಿ ನಿಲ್ತಿದ್ದೇವೆ. ಆದರೆ ಈ ನಮ್ಮ ಜನತೆಯ ಹಸಿವು ಮನಸ್ಸಿನ ನೋವನ್ನು ಯಾವುದೇ ಪತ್ರಿಕೆ ಮಾಧ್ಯಮಗಳು ಹೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಬರೀ ಅದಾನಿ ಅಂಬಾನಿ ಎಂಬ ಮಾತು. ಯಾಕೆ ಹೀಗೆ? ಜನತೆ ಇನ್ನು ಕೆಲವೇ ದಿನಗಳಲ್ಲಿ ಈ ಪ್ರತಿಭಟನೆ ಎಂಬ ಶಬ್ದ ಮರೆತು ಹೋಗುವಂತ ವ್ಯವಸ್ಥೆ ಇದೇ ಭಾರತೀಯ ಜನತಾ ಪಕ್ಷ ಮಾಡಿದೆ. ಯಾಕಂತ ಹೇಳಿದ್ರೆ ಯಾವುದೇ ವ್ಯವಸ್ಥೆಯನ್ನು ಪ್ರಚಾರ ಮಾಡುವಂತ ಸ್ಥಿತಿಯನ್ನು ಪತ್ರಿಕಾ ಮಾಧ್ಯಮ ಇವತ್ತು ಯಾವ ರೀತಿ ಆಗುವಂತ ಹೇಳಿದ್ರೆ ಪತ್ರಿಕಾ ಮಾಧ್ಯಮದ ಮುಖಪುಟವನ್ನು ಮಾರಾಟವಾಗಿ ಪ್ರಚಾರದ ತಂತ್ರವಾಗಿದೆ. ಇದು ಒಂದು ನಾಚಿಕೆಗೇಡು ನಮ್ಮ ಪ್ರಜಾಪ್ರಭುತ್ವಕ್ಕೆ. ಯಾವುದೇ ಪತ್ರಿಕೆ ತನ್ನ ಮುಖಪುಟವನ್ನು ಮಾರದೇ ಇರಬೇಕು. ಈ ಮುಖಪುಟ ಮಾಡಿದ್ರೆ ಅಲ್ಲಿ ಅವನ ಪಕ್ಷದ ಅಡಿಯಾಳಾಗಿ ಅಧಿಕಾರದ ಅಡಿಯಾಳಾಗಿರ್ತಾರೆ ಅಂತ ನನ್ನ ಭಾವನೆ. ಇನ್ನು ಬೆಲೆ ಏರಿಕೆ ನಮ್ಮ ಈ ದೇಶದ ಒಂದು ಶತ್ರುವಾಗಿ ಕಂಡು ಬರ್ತಾ ಉಂಟು. ಇವತ್ತು ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕ 6, 7, 8 ದುಡಿದ್ರು ಮನೆಗೆ ಮುಟ್ಟುವಾಗ ಅವರು ಯಾವುದೇ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆ, ಒಳ್ಳೆ ವಸ್ತು, ಒಳ್ಳೆ ಆಹಾರ ಪಡೆಯಬೇಕಂತ ಹೇಳಿದ್ರೆ ಅವನಿಗೆ ಸಾಧ್ಯವಾಗದ ಸ್ಥಿತಿಯಾಗಿ ಇವತ್ತು ಆರ್ಥಿಕ ಮಟ್ಟ ಮಧ್ಯಮ ವರ್ಗದವನ ಮೇಲೆ ಬಿಟ್ಟು ಬಿಟ್ಟಿದೆ. ಇವತ್ತು ಮಧ್ಯಮ ವರ್ಗ ಕೆಳಗೆ ಬೀಳದ ಮೇಲೆ ಏಳದಂತ ಸ್ಥಿತಿ ಇಂದು ಈ ಸರ್ಕಾರ ಮಾಡಿದೆ. ಈ ಸರ್ಕಾರದ ಅಡಿಯಾಳಾಗಿದ್ದ ಭಾರತೀಯ ಜನತಾ ಪಕ್ಷ ಇದನ್ನು ತಪ್ಪು ದಾರಿಗೆಳೆದಿದೆ. ದಯಮಾಡಿ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಮತ ಬೆಲೆ ಏರಿಕೆ ವಿರುದ್ಧ ಉತ್ತಮ ಆಡಳಿತ, ಉತ್ತಮ ವ್ಯವಸ್ಥೆ, ಉತ್ತಮ ಕಾನೂನು ಪಾಲನೆಗೋಸ್ಕರ ದಯಮಾಡಿ ನಿಮ್ಮ ಮತದಾನ ಮಾಡಿ. ನೆನಪಿಡಿ, ಮೂರ್ಖರಾಗದಿರಿ. ಜೈ ವೆಲ್ಫೇರ್ ಪಾರ್ಟಿ, ಜೈ ಕರ್ನಾಟಕ. ನಮ್ಮನ್ನುದ್ದೇಶಿಸಿ ಮಾತನಾಡಿದಂತಹ ದಿವಾಕರ್ ಬೋಳೂರ್ ಸರ್ ಇವರಿಗೆ ಧನ್ಯವಾದಗಳು. 2014ರಲ್ಲಿ ಬಿಜೆಪಿ ಪಕ್ಷವು ನಿಮಗೆ ಅಚ್ಚೇ ದಿನ ಬೇಕಾ ನಮಗೆ ಓಟು ಕೊಡಿ, ನಿಮಗೆ ಅಚ್ಚೇ ದಿನ ಬೇಕಾ ನಮಗೆ ಓಟು ಕೊಡಿ ಎಂದು ಹೇಳುತ್ತಾ ಇದ್ದರು. ಆದರೆ ಯಾವ ಅಚ್ಚೇ ದಿನ ಬಂದಿದೆ? ಕಳೆದ 8 ವರ್ಷಗಳ ಹಿಂದೆ ಭಾರತೀಯ ಪ್ರತಿಯೊಬ್ಬ ಪ್ರಜೆಗಳ ಮೇಲಿನ ಸಾಲವು 50,000 ರೂಪಾಯಿ ಇತ್ತು. ಇಂದು ಅದು ದ್ವಿಗುಣಲ್ಲ, ತ್ರಿಗುಣವಾಗಿದೆ. 1,50,000 ರೂಪಾಯಿ ಪ್ರತಿಯೊಬ್ಬ ಪ್ರಜೆಗಳ ಮೇಲೆ ಸಾಲವಿದೆ. ಇದೇ ಅಚ್ಚಾ ದಿನ ಭಾರತೀಯ ಜನತಾ ಪಾರ್ಟಿಯವರ ನಾವು ಕೇಳ್ತಾ ಇರೋದು, 50,000 ಸಾಲವನ್ನು 1.5 ಲಕ್ಷಕ್ಕೆ ಏರಿಸಿದ್ದೀರಿ. ಇದೇ ಅಚ್ಚಾ ದಿನ ಯಾವ ಆರ್ಥಿಕ ನೀತಿಯನ್ನು ನೀವು ಅನುಸರಿಸ್ತಾ ಇದ್ದೀರಿ? ಯಾವ ಇಕಾನಮಿ ವ್ಯವಸ್ಥೆಯನ್ನು ನೀವು ಅನುಸರಿಸ್ತಾ ಇದ್ದೀರಿ? ಬಂಡವಾಳಶಾಹಿ ನಾಯಕರ ಅವರ ಯೋಜನೆಗಳನ್ನು ದೇಶದಲ್ಲಿ ಅನುಷ್ಠಾನಿಸ್ತಾ ಇದ್ದೀರಿ. ಇಂತಹ ವ್ಯವಸ್ಥೆಗಳ ವಿರುದ್ಧ ಎಲ್ಲ ಪ್ರಜಾಪ್ರಭುತ್ವವಾದಿ ಶಕ್ತಿಗಳು ಒಕ್ಕೊರಲಿಂದ ಹೋರಾಡಬೇಕಾಗಿ ನಾವು ಕೇಳ್ತಾ ಇದ್ದೇವೆ. ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಪ್ರಧಾನಿ ಮೋದಿಯ ಸಹವಾಸ, ಜನಸಾಮಾನ್ಯರ ಉಪವಾಸ, ಕಾರ್ಪೊರೇಟರ್ ಚೌಕಿದಾರ, ಜನರ ಬದುಕಿಗೆ ಸಂಚಯಕಾರ. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೆಲೆಯನ್ನೆಲ್ಲ ಏರಿಕೆ ಮಾಡಿ ದುಡಿಯುವ ಜನರನ್ನು ಬೀದಿಗೆ ತಂದು ಜನಸಾಮಾನ್ಯರ ದರೋಡೆ ಮಾಡುವ ಸರ್ಕಾರದ ನೀತಿಗೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ದೇಶದ ಪ್ರಧಾನಿಗೆ ಧಿಕ್ಕಾರ. ಅಭಿವೃದ್ಧಿ ಹೆಸರಲ್ಲಿ ಮತವನ್ನು ಪಡೆದು ಧರ್ಮದ ಅಮಲನ್ನು ಬಿತ್ತನೆ ಮಾಡಿ ಜನಜೀವನದಲ್ಲಿ ಚೆಲ್ಲಾಟವಾಡಿ ಕಾರ್ಪೊರೇಟರ್ಗೆ ದೇಶವು ಮಾರುವ ದೇಶದ ಪ್ರಧಾನಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಡುಗೆ ಅನಿಲದ ಬೆಲೆಯನ್ನು ಏರಿಸಿ ಬಡವರ ಅನ್ನದ ಬಟ್ಟಲು ಕಸಿದರು, ಬಡವರ ಅನ್ನದ ಬಟ್ಟಲು ಕಸಿದರು. ಮಾತನಾಡದ ಸಂಸದರೇ ಅಧಿಕಾರ ಬಿಟ್ಟು ಹೊರಬನ್ನಿ. ಧಿಕ್ಕಾರ,
ಧಿಕ್ಕಾರ. LPG ಮತ್ತು ನಿತ್ಯ ವಸ್ತುಗಳ ಬೆಲೆ ಏರಿಕೆಗೆ ಧಿಕ್ಕಾರ. LPG ಬೆಲೆ ಇಳಿಸಿರಿ, ಉಳಿಸಿರಿ, ಉಳಿಸಿರಿ, ದೋಷವನ್ನು ಉಳಿಸಿರಿ. ತೊಲಗಲಿ, ತೊಲಗಲಿ, ಬೆಲೆ ಏರಿಸುವ ಸರ್ಕಾರ ತೊಲಗಲಿ. ಕಾರ್ಪೊರೇಟ್ ದರಗಳ ಗುಲಾಮರೇ, ಕಾರ್ಪೊರೇಟ್ ದರಗಳ ಗುಲಾಮರೇ, ದಿನಸಿ ವಸ್ತುಗಳ ದರ ಏರಿಸುವ ಸಂಸದರೇ, ಬಡವರ ಪಾಲಿನ ಭಕ್ಷಕರೇ, ಸರ್ವಾಧಿಕಾರಿ ನೀತಿ ಇದೆಲ್ಲ. ಈ ನೀತಿಯನ್ನು ಸಹಿಸೋದಿಲ್ಲ. ಪ್ರತಿಭಟಿಸುವೆವು ನಾವು, ಹೋರಾಡುವೆವು ನಾವು, ಪ್ರಜಾಪ್ರಭುತ್ವ ಉಳಿಸುವೆವು. ದೇಶವ ದೋಚುವ ಭ್ರಷ್ಟರೇ, ನಿಮಗೆ ಆಳುವ ಹಕ್ಕಿಲ್ಲ. ದೇಶವ ದೋಚುವ ಭ್ರಷ್ಟರೇ, ನಿಮಗೆ ಆಳುವ ಹಕ್ಕಿಲ್ಲ. ತೊಲಗಲಿ, ತೊಲಗಲಿ, ಬೆಲೆ ಏರಿಸುವ ಸರ್ಕಾರ ತೊಲಗಲಿ. ಇಳಿಸಿರಿ, ಇಳಿಸಿರಿ, ತೈಲ ಬೆಲೆ ಇಳಿಸಿರಿ, 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 LPG ಬೆಲೆ ಇಳಿಸಿರಿ, ಉಳಿಸಿರಿ, ಉಳಿಸಿರಿ, ದೇಶವನ್ನು ಉಳಿಸಿರಿ. ಜಿಂದಾಬಾದ್, ಜಿಂದಾಬಾದ್, ವೆಲ್ಫೇರ್ ಪಾರ್ಟಿ ಜಿಂದಾಬಾದ್. ಮಾನ್ಯ ಬಂಧುಗಳೇ, ಇದೀಗ ನಮ್ಮನ್ನು ಉದ್ದೇಶಿಸಿ ಹಿರಿಯ ಪತ್ರಕರ್ತರು, ಚಿಂತಕರು, ಬರಹಗಾರರು ಆದಂತಹ ಅರಫಾ ಮಂಚಿ ಮಾತನಾಡಲಿದ್ದಾರೆ. ಅದೇ ರೀತಿ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಆತ್ಮೀಯವಾದಂತಹ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ನಿಮಗೆ ಕೇಳಿಸ್ತಾ? ನಿಗ್ಲೇ ಕೇಳ್ದ? ನಾನು ಈ ಮಾತು ಯಾಕೆ ಕೇಳ್ತಿದ್ದೇನೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಇವತ್ತು ಕೇಳಿಸ್ತಾ ಇಲ್ಲ. ಸರ್ಕಾರಕ್ಕೆ ಕೇಳಿಸ್ತಲ್ಲ ನನಗೆ. ಇಲ್ಲಿ ಎಷ್ಟು ವರ್ಷ, ಈಗ ಹಲವಾರು ವರ್ಷಗಳಿಂದ ಬೆಲೆ ಏರಿಕೆ, ನಿರುದ್ಯೋಗ, ಪೆಟ್ರೋಲ್ ಡೀಸೆಲ್ಗಳಿಗೆ ಬೆಲೆ ಹೆಚ್ಚಳ, ಇವೆಲ್ಲವನ್ನ ಜನರು ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ನೋವನ್ನ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಕೇಳ್ತಾ ಇಲ್ಲ. ಇದು ನಾವೊಂದು ಸಂತೆ ಇಟ್ಕೊಂಡಾಗ, ಒಂದು ಉದಾಹರಣೆ ಹೇಳ್ತೇನೆ. ಒಂದು ಸಂತೆ ಇಟ್ಕೊಂಡಾಗ, ಸಂತೆಯಲ್ಲಿ ಒಂದು ಕೋಣವನ್ನು ನೀವು ತಂದಿಟ್ಟಿದ್ದೀರಿ. ಸಂತೆಯಲ್ಲಿ ಏನ್ ಮಾಡ್ತಾರೆ? ಸಾಮಾನ್ಯವಾಗಿ ಸಂತೆಯಲ್ಲಿ ಮಾರುವ ಯಾವ ವ್ಯಾಪಾರಿಗಳಿದ್ದಾರೆ, ತಮ್ಮ ವಸ್ತುಗಳನ್ನ ದೊಡ್ಡ ದನಿಯಲ್ಲಿ ಕೂಗ್ತಾರೆ ಅಲ್ವಾ? ದೊಡ್ಡ ದನಿಯಲ್ಲಿ ಜೋರಾಗಿ ಕೂಗ್ತಾರೆ. ಒಂಥರ ಸದ್ದು. ಸಂತೆಯೊಳಗೊಂದು ಮನೆ ಮಾಡಿದಂತ ಅಂತ ನಮ್ಮ ಕವಿಯಿತ್ರಿ ಒಬ್ರು ಅಕ್ಕ ಮಹಾದೇವಿ ಹೇಳಿದ್ದು ನನಗೆ ನೆನಪಾಗ್ತಾ ಇದೆ. ಅಂದ್ರೆ ಸಂತೆಯಲ್ಲಿ ಸದ್ಯ ಆಗಬೇಕು. ಈಗ ಏನು ಆಗ್ತದೆ ಅಂತ ಹೇಳಿದ್ರೆ, ಈಗ ವ್ಯಾಪಾರಿಗಳು ಒಂದು ಅವಧಿವರೆಗೆ, ಅಂದ್ರೆ ಒಂದು ಟೈಮಿನವರೆಗೆ ತಮ್ಮ ವ್ಯಾಪಾರ ಮುಗಿಯುವವರೆಗೆ ಬೊಬ್ಬೆ ಹಾಕ್ತಾರೆ ಮತ್ತೆ ಹೋಗಿಬಿಡ್ತಾರೆ ಅಲ್ವಾ? ಈ ಕೋಣನ ಮುಂದೆ ನೀವು ಡೋಲ್ ಬಾರಿಸಿದ್ರಲ್ಲ, ಅದಕ್ಕೆ ಗೊತ್ತಾಗ್ತದ? ಇಲ್ಲ. ಹಾಗೆ ಇವತ್ತಿನ ಪರಿಸ್ಥಿತಿ ನಮ್ಮ ಸರ್ಕಾರ ಇದೆಯಲ್ಲ, ಅದು ಕೋಣನಂತಾಗಿದೆ. ನಾವು ಏನಾಗಿದ್ದೇವೆ ಹೇಳ್ಬೇಕಾ? ನಾವು ಸಂತೆ ಅಂತ ಆಗಿದ್ದೇವೆ, ಬೊಬ್ಬೆ ಹೊಡಿತಾ ಇದ್ದೇವೆ. ಆಗಿಂದ ಬೊಬ್ಬೆ ಹೊಡಿತಾ ಇದ್ದಾರೆ. ದೇಶದ ಪ್ರತಿ ನಾಡಿನಲ್ಲೂ ಪ್ರತಿ ಊರಲ್ಲೂ ಬೊಬ್ಬೆ ಹೊಡಿತಾ ಇದ್ದಾರೆ. ಬೆಲೆ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ಗೆ ಬೆಲೆ ಹೆಚ್ಚಳ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಏನು ಪ್ರಯೋಜನ ಆಯ್ತು? ನೀವು ಬೊಬ್ಬೆ ಹೊಡಿತೀರಾ, ಅವರಷ್ಟಕ್ಕೆ ಅದನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ತ್ರಿಪುರದ ಚುನಾವಣೆ, ಆ ಚುನಾವಣೆ ಮುಗಿಯುವುದಕ್ಕೆ ಕಾದಂತೆ ನಮ್ಮ ಸರ್ಕಾರ 50 ರೂಪಾಯಿ ಅಡಿಗೆ ಅನಿಲಕ್ಕೆ ಹೆಚ್ಚಿಸಿತು. 50 ರೂಪಾಯಿಯನ್ನು ಅನಿಲಕ್ಕೆ ಹೆಚ್ಚಿಸಿತು. ಯಾವುದು? ಮನೆ ಬಳಕೆಯದ್ದು. ಇನ್ನು ವಾಣಿಜ್ಯ ಸಿಲಿಂಡರ್ಗೆ 350 ರೂಪಾಯಿ ಹೆಚ್ಚಿಸಿದೆ. ಈ ಎರಡೂ ಕೂಡ ಜನಸಾಮಾನ್ಯರಿಗೆ ಬೀಳುವಂತಹ ಹೊಡೆತವೇ. ಆದರೆ ಇದನ್ನು ಹೆಚ್ಚಿಸುವಾಗ ನೀವು ಚುನಾವಣೆ, ಇವ್ರೇನ್ ಮಾಡ್ತಾರೆ ಅಂದ್ರೆ ಸರ್ಕಾರದವರು, ಚುನಾವಣೆ ಬರೋ ಸಂದರ್ಭದಲ್ಲಿ ಅವರು ಈಗಲೇ ಹೆಚ್ಚಳ ಮಾಡ್ಲಿಕ್ಕೆ ಹೋಗೋದಿಲ್ಲ. ಚುನಾವಣೆ ಮುಗಿದ ತಕ್ಷಣ ಜನರೆಲ್ಲ ಓಟ್ ಹಾಕಿ ಬೆಟ್ಟಿಗಳಿಗೆ ಸೇರಿ ಫಲಿತಾಂಶ ಬರುವ ಮುಂಚೆಯೇ ಏರಿಸ್ಬಿಡ್ತಾರೆ, ರೇಟ್ ಹೆಚ್ಚಳ ಮಾಡ್ತಾ ಇದ್ದಾರೆ. ಜನರಿಗಾಗುವ ಕಷ್ಟ ಇದು.
ಈ ಕಷ್ಟವನ್ನ ಸರ್ಕಾರ ಪರಿಹರಿಸುವ ಬದಲು ಎಸ್ತಾ ಇದೆ. ಇಂತಹ ಒಂದು ಘೋರ ಪಾತಕತನವನ್ನ ಜನರು ಸಹಿಸ್ತಾ ಇದ್ದಾರೆ, ಮತ್ತೆ ಗೆಲ್ಲಿಸ್ತಾ ಇದ್ದಾರೆ. ಯಾರೋ ಇಲ್ಲಿ ಬೊಬ್ಬಾಡಿದ್ರಲ್ಲ ಈಗ ಕಾಂಗ್ರೆಸ್ನವರು ಹಾಗೆ, ಕಾಂಗ್ರೆಸ್ನವರು ಹೀಗೆ, ಇಂಥ ಭಕ್ತ ಜನವೃಂದವನ್ನು ಇವತ್ತು ತಿರಸ್ಕರಿಸಬೇಕಾದಂತ ದಿನಗಳು ಅಂತ ನಾನು ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಗಾಗ್ತಿರೋ ನೋವೇನು, ನಮ್ಗಾಗ್ತಿರುವ ಕಷ್ಟ ಏನು ಯಾರಾದ್ರೂ ಕೇಳಿದಾರ? ಪಕ್ಷ ಅಂತ ಹೇಳ್ಕೊಂಡು ಹೊಡ್ಕೊಳ್ತಾ ಇದ್ದಾರೆ. ಬೆಲೆ ಹೆಚ್ಚಳ ಆಗ್ತಾ ಇದೆ, ನಿರುದ್ಯೋಗದ ಸಮಸ್ಯೆಯಿಂದ ಯುವಕರು ಬಳಲ್ತಾ ಇದ್ದಾರೆ, ಯಾರೂ ಕೇಳುವವರಿಲ್ಲ. ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕೆಲವರು ಬೀದಿ ಪಾಲಾಗ್ತಾ ಇದ್ದಾರೆ, ಕೆಲವರು ಗೂಂಡಾಗಿರಿಗಳಿದ್ದಾರೆ. ನಿರುದ್ಯೋಗದ ಸಮಸ್ಯೆ ಯಾರೋ ಮಹಾನುಭಾವರು ಇವತ್ತು ಪತ್ರಿಕೆ ಓದಿದ, ನಿರುದ್ಯೋಗ ಬ್ರಿಟಿಷರ ಕೊಡುಗೆ, ಆಕಾಶದ ವಿಚಾರ, ಗತ ಇತಿಹಾಸವನ್ನ ಹೇಳುವಂಥದ್ದು. ಇಂತಹ ಮೂರ್ಖತನದಂತಹ ಇಂತಹ ಮಾತುಗಳನ್ನ ಆಲಿಸಿಕೊಂಡು ಬ್ರಿಟಿಷರು ಇಲ್ಲಿ ನಿರುದ್ಯೋಗ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು, ಇದು ಎಷ್ಟು ದೊಡ್ಡ ವಿಚಿತ್ರ ನೋಡಿ. ಇಂತಹ ಮಾತುಗಳನ್ನ ಕೇಳಲಿಕ್ಕೆ ಜನರು ಇದ್ದಾರಲ್ಲ ಈ ಭಾರತ ದೇಶದಲ್ಲಿ. ನನ್ನ 36 ವರ್ಷದ ಪತ್ರಕರ್ತನ ಅನುಭವದಲ್ಲಿ ಇಂತಹ ಜನರು ಇವಾಗ 2014 ಮುಂಚೆ ನಾನು ನೋಡಿಲ್ಲ. 2014 ನಂತರ ಇಂತಹ ಒಂದು ವಾತಾವರಣ ಹುಟ್ಟು ಹಾಕಿದನ ಅಲ್ಲಗಳಿಗೆ ಸಾಧ್ಯ ಇಲ್ಲ. ಇವತ್ತು ಯಾರಿಗೆ ಸಾಧ್ಯ ಇದೆ? ಯಾರಾದ್ರೂ ಮುಂದೆ ಅದು ಹೇಳ್ಬೋದು? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಈಗ ನಾನು ಹೇಳಿದೆ, ಕೋಣನ ಮುಂದೆ ಕಿನ್ನರಿ ಬಾರಿಸಿ ಏನು ಪ್ರಯೋಜನ ಇಲ್ಲ, ಸರ್ಕಾರಕ್ಕೆ ಕಿವಿ ಕೇಳುವುದಿಲ್ಲ. ನೀವು 2014 ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳಿದವರಿದ್ದಾರೆ ಅಲ್ವಾ? ಗೊತ್ತುಂಟಲ್ಲ ನಮಗೆ, ಕನ್ನಡ ರಾಣಾವತ್, ನಟಿ ಕನ್ನಡ ರಾಣಾವತ್ ಹೇಳಿದ್ರು 2014 ನಂತರವೇ ಅಥವಾ ಬಿಜೆಪಿ ಸರ್ಕಾರ ಬಂದ ನಂತರವೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅದು ಎಂತ ಸ್ವಾತಂತ್ರ್ಯ ಅಂತ ನಾನು ಸ್ವಲ್ಪ ವಿಶ್ಲೇಷಿಸಲಿಕ್ಕೆ ಬಯಸ್ತೇನೆ. 2014 ನಂತರ ಇವತ್ತು ನಾವೇನು ಹೇಳಿದ್ರು ಕೇಳುವುದಿಲ್ಲ. ಅದನ್ನು ನಾನು ವಿಶ್ಲೇಷಿಸಿದೆ. ಈಗ ಕೋಡನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ 2014 ಮುಂಚೆ ಹೇಗಿತ್ತು ಅದು ಸ್ಮೃತಿ ಇರಾನಿ ಅವರ ಹತ್ರ ನೀವು ಕೇಳಬೇಕು. ಆವಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅಡಿಗೆ ಅನಿಲಕ್ಕಿದ್ದದ್ದು 450 ರೂಪಾಯಿ, ಬರೀ 450 ರೂಪಾಯಿ. 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆದ್ರೆ ಸಾಕಿತ್ತು. ಇದೇ ಸ್ಮೃತಿ ಇರಾನಿ ಅವರು ದಿಲ್ಲಿಯ ಬೀದಿಗಳಲ್ಲಿ ಅಡಿಗೆ ಮಾಡ್ತಾ ಇದ್ರು. ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಬಳೆಗಳನ್ನು ಕಳಿಸ್ತಾ ಇದ್ರು. ನಮ್ಮ ಮೇರು ನಟ ಅಮಿತಾಬ್ ಬಚ್ಚನ್ ಟ್ವೀಟ್ ಮಾಡ್ತಾ ಇದ್ರು ಸೈಕಲ್ ನಲ್ಲಿ ಹೋಗ್ಬೇಕು ಇನ್ನು ಅಂತ. ಅದೇ ರೀತಿ ಅಕ್ಷಯ್ ಕುಮಾರ್ ಏನ್ ಮಾಡ್ತಾ ಇದ್ರು, ಅವರು ಕೂಡ ಟ್ವೀಟ್ ಮಾಡ್ತಾ ಇದ್ರು. ಎಲ್ಲರೂ ಹೇಳ್ತಾ ಇದ್ರು, ಎಲ್ಲರಿಗೂ ಧ್ವನಿ ಇತ್ತು, ಮಾತಾಡುವ ಹಕ್ಕಿತ್ತು, ಅಲ್ಲಿ ಆಗ್ತಿರುವಂತ ತೊಂದರೆಗಳನ್ನು ಹೇಳ್ತಾ ಇದ್ರು. ಈಗ ಸ್ಮೃತಿ ಇರಾನಿ ಎಲ್ಲಿದ್ದಾರೆ? ಅಧಿಕಾರದಲ್ಲಿದ್ದಾರೆ, ಸರ್ಕಾರದಲ್ಲಿದ್ದಾರೆ, ಸಚಿವ ಆಗಿದ್ದಾರೆ, ಮೌನವಾಗಿದ್ದಾರೆ. ಇವರು ಪ್ರಾಮಾಣಿಕರೇ ಆಗಿದ್ದರೆ, ಇವರು ಪ್ರಾಮಾಣಿಕರು, ಜನಪರ ಕಾಳಜಿ ಇರುವವರು ಆಗಿದ್ರೆ ರಾಜೀನಾಮೆ ಕೊಟ್ಟವರು ಬರ್ಬೇಕಿತ್ತು, ಜನಪರ ಧ್ವನಿಯನ್ನು ಎತ್ತಬೇಕಿತ್ತು, ಜನರಿಗೆ ಆಗುತ್ತಿರುವ ಕಷ್ಟವನ್ನು ಎತ್ತಿಡಬೇಕಿತ್ತು. ಅದು ಮಾಡಿಲ್ಲ. ಯಾಕಂದ್ರೆ ಇವರಿಗೆ ಓಟ್ ಮಾತ್ರ ಬೇಕು, ಗೆಲ್ಲುವುದು ಮಾತ್ರ ಬೇಕು. ಇಂತಹ ಒಂದು ನಿಕೃಷ್ಟವಾದಂತ ಹೀನವಾದಂತ ರಾಜಕೀಯವನ್ನ 2014 ನಾನು ಕಂಗಡ್ರಾನತ್ತವರ ಭಾಷೆಯಲ್ಲಿ ಮಾತಾಡುವುದು, 2014 ನಂತರ ಸಿಕ್ಕ ಸ್ವಾತಂತ್ರ್ಯದಲ್ಲಿ ನಮಗೆ ಕಾರಣಕ್ಕೆ ಸಿಗ್ತದೆ. ಅದಕ್ಕಿಂತ ಮುಂಚೆ ಇದ್ದದ್ದು ಎಲ್ಲರೂ ಧ್ವನಿ ಎತ್ತಾ ಇದ್ರು. ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ 1947 ಆದ್ದು. ಆನಂತರ 2014 ಏನಾಯ್ತು? ಇಲ್ಲಿ ನಾವೆಲ್ಲರೂ ಎಲ್ಲಾ ವಿಷಯಗಳಲ್ಲೂ ಮಾತಾಡ್ತಿದ್ದೆವು, ಧ್ವನಿ ಎತ್ತುತ್ತಿದ್ದೆವು. ಆದ್ರೆ ಇವತ್ತು ಭೀತಿ ಅನ್ನುವಂಥದ್ದು, ಹೇಳಿಕೆ ಅನ್ನುವಂಥದ್ದು ಕಾಡ್ತಾ ಇವೆ ಜನರಿಗೆ. ಜನರು ಮೌನವಾಗಿ ಸಹಿಸ್ತಾ ಇದ್ದಾರೆ. ಆದ್ರೆ ಒಂದ್ ಮಾತು ಹೇಳ್ತೇನೆ, ನೀವು ಎಷ್ಟರವರೆಗೆ ಮೌನವಾಗಿರ್ತೀರಿ ಅಷ್ಟರವರೆಗೆ ನಿಮ್ಮನ್ನು ಅಳುವವರಿದ್ದಾರೆ, ನಿಮ್ಮನ್ನು ಕಷ್ಟ ಕೊಡುವವರಿದ್ದಾರೆ, ನಿಮ್ಮ ವಿರುದ್ಧ ಸಂಚು ಹುಡುವವರಿದ್ದಾರೆ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ. ಭಕ್ತರಾಗಿ ಏನು ಪ್ರಯೋಜನ ಇಲ್ಲ. ಸತ್ಯವನ್ನ, ವಾಸ್ತವವನ್ನ ಗುರುತಿಸುವವರಾಗಬೇಕು, ನ್ಯಾಯವನ್ನ ಎತ್ತಿಡಿಯುವವರಾಗಬೇಕು. ಯಾಕೆಂತ ಹೇಳಿದ್ರೆ ನಮಗಾಗುವುದು ಸ್ವಾಮಿ ಕಷ್ಟ, ಜನಸಾಮಾನ್ಯರಿಗೆ ಆಗುವುದು ಸ್ವಾಮಿ ಕಷ್ಟ. ಈಗ ಅಡಿಗೆ ಅನಿಲಕ್ಕೆ 50 ರೂಪಾಯಿ ಜಾಸ್ತಿ ಹೆಚ್ಚಿಸಿದ್ದು, ಜಾಸ್ತಿ ಮಾಡಿದ್ದು 350 ರೂಪಾಯಿ. ವಾಣಿಜ್ಯ ಅನಿಲಕ್ಕೆ ಏರಿಸಲಿಲ್ಲ ಅಂತ ಕೇಳುವವರು ಇರ್ಬೋದು, ಅಂದ್ರೆ ತಮ್ಮನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಮಾತುಗಳನ್ನು ಉಲ್ಟಾಪಲ್ಟಿ ಮಾಡುವವರು ಇರ್ಬೋದು. ಆದ್ರೆ ನೆನಪಿಡಿ, 350 ರೂಪಾಯಿ ವಾಣಿಜ್ಯ ಅನಿಲಕ್ಕೆ ಏರಿದ್ರು ಕೂಡ ಆ ಪೆಟ್ಟಾಗು ಜನಸಾಮಾನ್ಯರಿಗೆ. ನಿಮ್ಗೆ ಗೊತ್ತಾ ಅದು ಹೇಗೆ? ಏನು ಚಿಕ್ಕ ಉದ್ಯಮ ಮಾಡ್ತಾ ಇರ್ತಾರಲ್ಲ ಅಲ್ವಾ, ಚಿಕ್ಕ ಉದ್ಯಮ ಮಾಡೋರು ಕರಿಯ ತಿಂಡಿಗಳನ್ನ ಮಾಡ್ತಾರೆ. ಹೋಟೆಲ್ಗಳಲ್ಲಿ ಹೋಗಿ ಊಟ ಮಾಡ್ತೀರಿ, ತಿಂಡಿ ತಿನಿಸುಗಳನ್ನ ಮಾಡ್ತೀರಿ. ಇದು ವಾಣಿಜ್ಯದ ಅನಿಲದಿಂದಲೇ ಅವರು ಇದನ್ನು ತಯಾರಿಸುವುದು. ಅಲ್ಲಿ ರೇಟು ಜಾಸ್ತಿ ಆಗುವುದು. ಖರೀದಿದವರು ಯಾರು?
ನಾವೇ ಜನಸಾಮಾನ್ಯರು ಹೋಟೆಲ್ಗೆ ಹೋಗೋದು ಯಾರು? ನಾವೇ ಸಾಮಾನ್ಯರು VIP ಗಳು 5 ಸ್ಟಾರ್ ಹೋಟೆಲ್ಗೆ ಹೋಗಿ ತಿಂತಾರೆ, ಅವ್ರಿಗೇನು ಕಷ್ಟ ಆಗಲ್ಲ. ಆಗೋದು ಯಾರಿಗೆ? ಬಡವರಿಗೇನೆ, ಜನಸಾಮಾನ್ಯರಿಗೆ. 350 ರೂಪಾಯಿ ವಾಣಿಜ್ಯ ಸಿಲಿಂಡರ್ಗೆ ಹೆಚ್ಚಿಸಿದ್ದು, 50 ರೂಪಾಯಿ ಅಡಿಗೆ ಅನಿಲಕ್ಕೆ ಹೆಚ್ಚಿಸಿದ್ರು ಕೂಡ ನಿಮಗೆ ಆದಂತಹ ಲಾಸು, ನಿಮಗಾದಂತ ಹಾನಿ. ಯಾರು ಕಾಂಗ್ರೆಸ್ ಅನ್ನು ದೂರಿ ಪ್ರಯೋಜನ ಇಲ್ಲ, ಯಾರು ಬಿಜೆಪಿಯನ್ನು ದೂರಿ ಪ್ರಯೋಜನ ಇಲ್ಲ. ಸರ್ಕಾರಕ್ಕೆ ಕಿವಿ ಇಲ್ಲ ಅಷ್ಟೇ. ಇವತ್ತು ನೀವು ಈಗ ನಮ್ಮ ಮಿತ್ರರು ಹೇಳಿದ್ರು, ನಮ್ಮ ವಿರೋಧ ಪಕ್ಷ ಇದ್ರಲ್ಲ, ಅವ್ರು ಏನ್ ಮಾಡಿದ್ರು? ಅವರ ಮಗ ಮಾಡಲ್ ಪ್ರಶಾಂತ್ ಏನ್ ಮಾಡಿದ್ರು? ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ಏನು ಲಂಚ ತೆಗೆಯುವಾಗ ಎಷ್ಟು? 40 ಲಕ್ಷ ರೂಪಾಯಿ ಲಂಚ ತೆಗೆಯುವಾಗ ಇವರಿಗೆ ತಿನ್ಲಿಕ್ಕೆ ಇವ್ರು ಎಷ್ಟು ಬೇಕಾದ್ರೂ ತಿನ್ಬೇಕು, ತಿನ್ಬಹುದು. ಜನರು ಕೇಳ್ತಾ ಇಲ್ಲ. ಜನರು ಕೇಳ್ಬೇಕಲ್ಲ, ಯಾರ ಹಣ, ಯಾರಪ್ಪನ ಹಣ ಇದು? ಇವರು ಇಂಥ ಮೋಸ ಮಾಡಿದ್ದು. ನಮ್ಮ ಶಾಸಕರ ಮನೆಯಲ್ಲಿ, ವಿರೋಪಕ್ಷನವರ ಮನೆಯಲ್ಲಿ 8,28,00,000 ರೂಪಾಯಿ ಸಿಕ್ಕಿ ಬಿದ್ದಿವೆ. ಅವರು ಯಾವುದು ಮೈಸೂರು ಸ್ಟ್ಯಾಂಡಲ್ಲಿ ಕಾರ್ಖಾನೆ ಇದೆಯಲ್ಲ, ಅದರ ಅಧ್ಯಕ್ಷರಾಗಿದ್ರಲ್ಲ, ಅದಕ್ಕೆ ರಾಜೀನಾಮೆ ಕೊಡುವಾಗ ಏನು ಹೇಳಿದ್ರು ಮುಖ್ಯಮಂತ್ರಿ ಬೊಮ್ಮಾಯಿಯವರ ಹತ್ರ? ಏನು ಹೇಳಿದ್ರು? ನನ್ನ ಕುಟುಂಬದ ವಿರುದ್ಧ ಸಂಚು ಮಾಡಲಾಗಿದೆ ಅಂತ ಹೇಳಿದ್ರು. ಹೌದಾ? ಲೋಕಾಯುಕ್ತ ಪೊಲೀಸರು ಹೋಗಿ ಅಲ್ಲಿ ಸಂಚು ಮಾಡಿದ್ರ? ಅವರ ಮನೆಯಲ್ಲಿ ತಾನೇ ಸಿಕ್ಕಿದ್ದು, ಅವರ ಮನೆಯಲ್ಲಿ ಅಲ್ಲ 8,28,00,000 ರೂಪಾಯಿ ಸಿಕ್ಕಿದ್ದು. ಹೌದು ತಾನೆ? ಹಾಗಾದ್ರೆ ಯಾರಾದ್ರೂ ಅವರ ಮನೆಯೊಳಗೆ ಹಣ ತಂದಿಟ್ರ? ಅವರು ಸಂಚು ಮಾಡಿದ್ರ? ಅಥವಾ ಅವರ ಮಗ ಇವರನ್ನು ಶುಲ್ಕ ಹಾಕಿಸಬೇಕು ಅಂತ ಸ್ವಂತ ಮಗನೇ ಲಂಚ ಗಡ್ಡನ್ನಾಗಿ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿ ಬಿದ್ದದ? ಏನ್ ಮಾತಾಡ್ತಾ ಇದ್ದಾರೆ ಇವರು? ಬಿಜೆಪಿಯವರು ಆಲೋಚಿಸಬೇಕು. ಜನರನ್ನು ಎಲ್ಲಾ ಕಾಲದಲ್ಲೂ ಮೂರ್ಖತನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಯೋಚಿಸಬೇಕು. ಬೆಲೆ ಏರಿಕೆ ಅಂತ ಎಲ್ಲಾ ಸಮಸ್ಯೆಗಳಿಗೂ ಇಂಥ ಭ್ರಷ್ಟಾಚಾರಿಗಳೇ ಕಾರಣ. ನೀವು ಯೋಚಿಸಬೇಕು. ನಾವು ಇವತ್ತು ಎಂಥ ಸ್ಥಿತಿಯಲ್ಲಿ ಬರ್ತಾ ಇದ್ದೇವೆ ಅನ್ನೋದನ್ನ ನೀವು ಈಗಾಗಲೇ GST ಬಗ್ಗೆ ನನ್ನ ಮಿತ್ರರು ಹೇಳಿದ್ರು, ಅದನ್ನು ಕೂಡ ಹೇಳಬೇಕಾಗ್ತದೆ. GST ಯಾರಿಗೆ ಯಾರಿಗೆ ಬಂತು GST? ಹಾಲು, ಬೆಣ್ಣೆ, ತುಪ್ಪ, ದಿನನಿತ್ಯದ ಬಳಕೆ ಎಲ್ಲ ವಸ್ತುಗಳಿಗೂ GST ಬಂತು. ಈ ಹಿಂದಿನ ಸರ್ಕಾರ ಹಾಕಿದ್ದ GST ಇಲ್ಲ, ಬಿಜೆಪಿಯವರು ಹಾಕಿದ್ದು. ನಿಮ್ಗೆ ಗೊತ್ತಿದೆಯಲ್ಲ, ಬಿಜೆಪಿಯವರು ತಾನೇ ಹಾಕಿದ್ದು, ಬೇರೆ ಯಾರಲ್ಲ. ಬೊಬ್ಬೆ ಹೊಡಿತೀರಲ್ಲ ನೀವು ಅರ್ಥ ಮಾಡುವುದಿಲ್ವಾ? ನಿಮಗೆ ಮೂಗಿಲ್ವಾ? ನಿಮಗೆ ಹೃದಯ ಇಲ್ವಾ? ನಿಮಗೆ ಮನಸ್ಸು ಇಲ್ವಾ? ಅಂದ್ರೆ ಜನಸಾಮಾನ್ಯರ ಮೇಲೆ GST ಹಾಕಿದ್ದು. ಈಗ ನಮ್ಮ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮನ್ನು ಹೊಳೆದು ತೋರಿಸಲಿಕ್ಕೆ ಹೋಗ್ತದೆ. ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ, ಇಂತಹ ಅಂದ್ರೆ GST ಇವತ್ತು ಒಂದು ಲೆಕ್ಕ ಇದೆ. ಆ ಲೆಕ್ಕದಲ್ಲಿ ಜನಸಾಮಾನ್ಯರು ಇಡೀ ಭಾರತದಲ್ಲಿ 60% ಜನಸಾಮಾನ್ಯರೇ GST ಅನ್ನು ತುಂಬುವುದು, ಶ್ರೀಮಂತರು ಕೇವಲ 6% ತುಂಬುವುದು ಅಂತ. ಅಂದ್ರೆ ಬಡವರು ಜನಸಾಮಾನ್ಯರಿಂದ GST ಅನ್ನು ತೆಗೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸರ್ಕಾರ ನಮ್ಮ ಭಾರತದಲ್ಲಿರುವವರೆಲ್ಲ GST ಅನ್ನು ಕೊಟ್ಟು ಖರೀದಿಸುವ ಶಕ್ತಿ ಇರುವವರು ಅಂತ ಹೇಳ್ತಾ ಇದ್ದಾರಾ? ಹಾಗಿರ್ಬೋದು. ಯಾಕೆ ಆಗಿರ್ಬೋದು ಅಂತ ಹೇಳಿದ್ರೆ, ನೀವು ಯೋಚಿಸಿ ನೋಡಿ. ಆವತ್ತಿನ ಅನ್ನಕ್ಕೆ ದುಡಿಯುವವರು ಅವರು ಖರೀದಿಸುವ 1 kg 2 kg ಅಕ್ಕಿ ಅಥವಾ ಅದಕ್ಕೆ ಬೇಕಾದ ಸಾಮಾನುಗಳು, ಇದಕ್ಕೆ GST ಸೇರಬೇಕು. 25 kgಗಿಂತ ಮೇಲ್ಪಟ್ಟರೆ ಯಾರಿಗೂ GST ಇಲ್ಲ. ಯಾರು ಬಡವರಿಗೆ 25 kg ಅಕ್ಕಿ ಕೊಂಡಾಗ್ಲೇ ಆಗ್ತದಣ್ಣ? ಆಗ್ತದ? ಇಲ್ಲ. ಮತ್ತೆ ಯಾರು ಕೊಡುವುದು? ಬಡವರು ಕೊಡುವುದು. ಅಂದ್ರೆ 60% ಬಡ ಜನತೆ ಇವತ್ತು GST ಪಾವತಿಸ್ತಾ ಇದೆ. ಏನಿದು ನೀತಿ ಸರ್ಕಾರದ್ದು? ಜನಸಾಮಾನ್ಯರನ್ನು ದೋಚುವ ನೀತಿ ಅಲ್ವಾ? ಎಲ್ಲದಕ್ಕೂ ಬೆಲೆ ಏರಿಕೆ. ಒಂದು ಕೂಡ ಇಲ್ಲಿ ಬೆಲೆ ಕಡಿಮೆ ಅಂತ ಇಲ್ಲ. 2014ರ ನಂತರದ ಬಂದಂತಹ ಭಾರತದ ಸ್ವಾತಂತ್ರ್ಯದ ಕಥೆಯನ್ನ ನಿಮ್ಮ ಮುಂದೆ ಹೇಳಿ. ಹೌದಲ್ಲ? 2014ರ ನಂತರ ಏನಾಯ್ತು? ನಾವು ಬಡವರಿಂದ ಬಡತನ ಕೇಳಿದೆವು. ಒಂದು ಲೆಕ್ಕ ಹೇಳ್ತೇನೆ, ಕೊನೆಯದಾಗಿ ಒಂದು ಲೆಕ್ಕ ಹೇಳಬೇಕಾಗಿದೆ. ಅಂದರೆ ಭಾರತದ 80% ಜನರು ಇವತ್ತು 80% ಜನರು ತಿಂಗಳಿಗೆ 5,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಇದು ನಾನು ಲೆಕ್ಕ ಹೇಳಿದಲ್ಲ. ನಮ್ಮ ಸುಪ್ರೀಂ ಕೋರ್ಟ್ನ ವಕೀಲ ಕಪಿಲ್ ಸಿಬಲ್ ರವರು ಒಂದು ವೆಬ್ಸೈಟ್ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಮೊನ್ನೆ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರು, 80 ಕೋಟಿ ಜನರು ತಿಂಗಳ ಆದಾಯ 5,000 ರೂಪಾಯಿ. ಹಾಗಿದೆ ನೀವು ಹೇಳಿ, ಬಡವರನ್ನಾಗಿಯೂ ಇನ್ನಷ್ಟು ಬಡವರನ್ನಾಗಿಯೂ ಮಾಡುವಂಥದ್ದು. ಜೊತೆಗೆ ಭಾರತದ 100 ಶ್ರೀಮಂತರಲ್ಲಿ 85 ಲಕ್ಷ ಕೋಟಿ ರೂಪಾಯಿ ಹಣ ಇದೆ, ಸಂಪತ್ತಿದೆ. ಅಂದ್ರೆ ಭಾರತದ ಬಡವರಾಗ್ತಲೇ ಹೋಗುವುದು.
ಬೆರಳೆಣಿಕೆಯ ಮಂದಿ ಅತಿ ಶ್ರೀಮಂತರಾಗ್ತಾ ಹೋಗುವುದು. ನಮ್ಮ ಮಾನ್ಯ ದಿವಾಕರರವರು ಹೇಳಿದ್ರು, ಇಲ್ಲಿ ಶ್ರೀಮಂತರು ಮತ್ತಷ್ಟು ಹೋಗ್ತಾ ಇದ್ದಾರೆ. 2014 ನಂತರ ಸಿಕ್ಕಂತಹ ಅದೇ ಕಂಗನ ರಾಣಾವತ್ ಹೇಳಿದಂತಹ ಆ ಸ್ವಾತಂತ್ರ್ಯದಲ್ಲಿ ಬೆರಳೆಣಿಕೆಯ ಜನರು ಶ್ರೀಮಂತರಾಗುವಂತಹ ಸ್ವಾತಂತ್ರ್ಯ, ಬಡವರು ಗಮನಿಸಲ್ಪಡುವಂತಹ ಕೆಳಮಟ್ಟಕ್ಕೆ ಇಳಿಯುವಂತಹ ಬೆಲೆ ಏರಿಕೆಯ ಹೊಡೆತದಿಂದ ತಾಳಿಕೊಳ್ಳಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದಲ್ವ? ಯೋಚಿಸಿ ಪ್ರಜೆಗಳು. ನನ್ನ ಮಾತನ್ನು ಇನ್ನಷ್ಟು ಉದ್ದಕ್ಕೆ ಎಳೆಯುತ್ತಾ ಇಲ್ಲ, ಇನ್ನಷ್ಟು ಮಂದಿ ಮಾತಾಡಬೇಕಾಗಿದೆ. ಕಾಲ ಯೋಚಿಸಬೇಕು. ಒಂದೇ ಮಾತು ಹೇಳ್ತೇನೆ, ಜನಪರವಾಗಿ ಸರ್ಕಾರ ತನ್ನ ನೀತಿಯನ್ನ ಕೇಂದ್ರೀಕರಿಸಲಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರನ್ನು, ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಮನಮೋಹನ್ ಸಿಂಗ್ರನ್ನು ಮೌನಿ ಪ್ರಧಾನಿ ಅಂತ ಹೇಳ್ತಾ ಇದ್ದರು. ಕಳೆದ ತಿಂಗಳು ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಯುವ ನೇತಾರರಾದ ರಾಹುಲ್ ಗಾಂಧಿ ಅವರು ಕೇಳಿದ ಪ್ರಶ್ನೆಗಳಿಗೆ ನಮ್ಮ ಪ್ರಧಾನಿಯವರು ಉತ್ತರಿಸಲಿಲ್ಲ, ಬಿಜೆಪಿಯ ಸಂಸದರು ಉತ್ತರಿಸಲಿಲ್ಲ. ಯಾರು ಮೌನಿ? ಹಾಗಾದರೆ ಯಾರು ಮೌನಿ? ಇದನ್ನೆಲ್ಲ ದೇಶದ ಜನರು ನೋಡುತ್ತಾ ಇದ್ದಾರೆ. ಈ ಕೇವಲ ಮನ್ ಕಿ ಬಾತ್ ಅಂತ ಹೇಳಿ ಜನರನ್ನು ಮರಳು ಮಾಡುವುದು ಅದು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಿಮ್ಮನ್ನು ಮರಳು ಮನೆಗೆ ಕೊಂಡೊಯ್ತದೆ. ರುಡಾಲ್ಫ್ ಹಿಟ್ಲರ್ ಅವರ ಚರಿತ್ರೆಯನ್ನು ನೀವು ಅಧ್ಯಯನ ಮಾಡಿದರೆ, ಸರ್ವಾಧಿಕಾರಿಯಾಗಿದ್ದ ರುಡಾಲ್ಫ್ ಹಿಟ್ಲರ್ ಕೊನೆಗೊಮ್ಮೆ ಜನರ ಎದುರು ಸೋಲಪ್ಪಲೇಬೇಕಾಯಿತು. ಚಿಂತಿಸಿ ಬಿಜೆಪಿಯವರೇ, ಖಂಡಿತವಾಗಿಯೂ ನಿಮ್ಮನ್ನು ದೇಶದ ಜನ ಒಂದಲ್ಲ ಒಂದು ದಿನ ನಿಮ್ಮನ್ನು ಮನೆಗೆ ಮರಳಿಸಲಿ ಬಿಡುತ್ತಾರೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಉಳ್ಳಾಲ ವೆಲ್ಫೇರ್ ಪಾರ್ಟಿ ಅಧ್ಯಕ್ಷರಾದ ಅಬ್ದುಲ್ ಸಲಾಂ CH ಅವರು ಮಾತನಾಡ್ತಾರೆ. ಪುತ್ತೂರು ಪರಿಸರದಲ್ಲಿರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಯರು, ವೇದಿಕೆಯಲ್ಲಿರುವಂಥ ವೆಲ್ಫೇರ್ ಪಾರ್ಟಿಯ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತು ಬೆಲೆ ಏರಿಕೆಯ ವಿರುದ್ಧ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಬೊಮ್ಮಾಯಿರವರೇ ಝೀರೋ ಟ್ರಾಫಿಕ್ನಲ್ಲಿ ಓಡಾಡುವಂಥ ಕರ್ನಾಟಕದ ಮುಖ್ಯಮಂತ್ರಿ ಬೊಮ್ಮಾಯಿರವರೇ, ಐಷಾರಾಮಿ ಹೋಟೆಲ್ನಲ್ಲಿ ಊಟ ಮಾಡುವಂಥ ಬೊಮ್ಮಾಯಿರವರೇ, ಐಷಾರಾಮಿ ಮನೆಯಲ್ಲಿ ಕುಟುಂಬ ಸಮೇತ ವಾಸವಾಗಿ ಬದುಕುತ್ತಿರುವಂಥ ಬೊಮ್ಮಾಯಿರವರೇ, ನಿಮಗೆ ಜನರ ಕಷ್ಟ ಗೊತ್ತಿಲ್ಲ. ಬನ್ನಿ, ಜನರ ಮುಂದೆ ಬಂದು ಅವರ ಸಮಸ್ಯೆಯನ್ನು ಅರಿತುಕೊಳ್ಳಿ. ಐಷಾರಾಮಿ ಹೋಟೆಲ್ನಲ್ಲಿ ಮತ್ತು ಲಾಡ್ಜಿನಲ್ಲಿ ಕೂತ್ಕೊಂಡು ಜನರ ಸಮಸ್ಯೆ ಬಗೆಹರಿಸಲಿಕ್ಕೆ ಖಂಡಿತ ನಿಮಗೆ ಸಾಧ್ಯ ಇಲ್ಲ. ಒಂದು ಕಡೆಯಲ್ಲಿ ವಿಧಾನಸೌಧದ ಮುಖ್ಯ ದ್ವಾರದ ಆ ದ್ವಾರದ ಮುಂದುಗಡೆ ಬರಲಾಗಿದೆ. ಕರ್ನಾಟಕ ಸರ್ಕಾರದ ಕೆಲಸ ಅದು ದೇವರ ಕೆಲಸ. ಖಂಡಿತವಾಗಿಯೂ ಈ ಮಾತಿಗೂ ಮತ್ತು ನಿಮ್ಮ ಕೆಲಸಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬೊಮ್ಮಾಯಿರವರೇ, ಯಾಕೆ ನೀವು ಈ ರೀತಿ ಜನರೊಂದಿಗೆ ವರ್ತಿಸ್ತಾ ಇದ್ದೀರಿ? ನೀವು ಝೀರೋ ಟ್ರಾಫಿಕ್ನಲ್ಲಿ ಓಡಾಡ್ತಾ ಇದ್ರಿ, ನಿಮಗೆ ರಸ್ತೆಯಲ್ಲಿರುವಂಥ ಸಮಸ್ಯೆ ಅರಿಯುವುದಿಲ್ಲ. ಐಷಾರಾಮಿ ಹೋಟೆಲ್ನಲ್ಲಿ ನಿಮ್ಮ ಸಂಸದರು ಸೇರಿ, ನಿಮ್ಮ MLA ಸೇರಿಸಿ ನೀವು ಭೋಜನವನ್ನು ಮಾಡ್ತಾ ಇದ್ರಿ. ಇಲ್ಲಿ ಜನರಿಗೆ ಯಾವ ರೀತಿ ಅನ್ನಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ, ಯಾವ ರೀತಿ ಗ್ಯಾಸಿಗಾಗಿ ಕಷ್ಟಪಡ್ತಾ ಇದ್ದಾರೆ, ಯಾವ ರೀತಿ ಅನಿಲಕ್ಕಾಗಿ ಅವರು ಕಷ್ಟಪಡ್ತಾ ಇದ್ದಾರೆ, ನಿಮಗೆ ಖಂಡಿತವಾಗಿ ಅರಿಯಲಿಕ್ಕೆ ನಿಮ್ಮ ಹಿಂದೆ ಇರುವಂಥ ಕೆಲವು ಇಡನ್ ಅಜೆಂಡಗಳಿವೆ. ಅದು ನಿಮ್ಮ ಅಧಿಕಾರ ಬಂಡವಾಳ ಶಾಹಿಗಳು ನಿಮ್ಮನ್ನು ಈ ರೀತಿ ಮುಂದೋಗ್ತಾ ಇದೆ. ಖಂಡಿತವಾಗಿಯೂ ಇದು ನಮ್ಮ ಕರ್ನಾಟಕದ ಪ್ರತಿ ಜನರ ಸಮಸ್ಯೆಗೆ ನೀವು ಎಲ್ಲಿ ತನಕ ಸ್ಪಂದಿಸಲಿಕ್ಕೆ ಸಾಧ್ಯ ಇಲ್ಲ. ಕಂಡು ಬಂದಲ್ಲಿ ಜನರು ನಿಮಗೆ ತಕ್ಕ ಉತ್ತರ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಬೊಮ್ಮಾಯಿರವರೇ, ನೀವು ಐಷಾರಾಮಿ ಜೀವನವನ್ನು ನಡೆಸಿಕೊಂಡು ಜನರನ್ನು ಯಾವ ರೀತಿ ಕಷ್ಟಕ್ಕೆ ನೀವು ಒಳಗಾಗ್ತಾ ಇದ್ದಾರೆ, ನೀವು ಖಂಡಿತವಾಗಿ ಇದನ್ನು ಅರಿಯುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ತಕ್ಕ ಕಲಿಸುವಂತ ಸಮಯ ಬಂದಿದೆ. ಆ ಕಾರಣದಿಂದಾಗಿ ನಿಮ್ಮನ್ನು ಈ ಸಂದರ್ಭದಲ್ಲಿ ನಿಮ್ಮ ಈ ಕರ್ನಾಟಕದ ಜನರು ನಿಮಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ನಿಮ್ಮ ಈ ಕಪಟವಾದಂಥ ನಾಟಕವನ್ನು ಇನ್ನೂ ಇದೇ ರೀತಿ ಮುಂದುವರಿಸಿಕೊಂಡು ಹೋದಲ್ಲಿ
ನಿಮಗೆ ಅಧಿಕಾರದಿಂದ ಕೆಳಗಿಳಿಸುವಂತ ಈ ಕರ್ನಾಟಕದ ಜನರಿಗೆ ಆ ಶಕ್ತಿ ಇದೆ. ಇಲ್ಲಿ ಈ ಕರ್ನಾಟಕದ ಜನರ ಮತವನ್ನು ಪಡೆದು ಇಲ್ಲಿ ಜನರನ್ನು ಗುಲಾಮರನ್ನಾಗಿಸಿ ನೀವು ಅಧಿಕಾರ ನಡೆಸುವುದಕ್ಕಿಂತ ನಿಮ್ಮ ಅಧಿಕಾರವನ್ನು ಬಿಟ್ಟು ನೀವು ನಮ್ಮ ಜನಸಾಮಾನ್ಯರ ಕಡೆ ಬರುವುದು ಉತ್ತಮ. ಈ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ಉಳ್ಳಾಲದ ವತಿಯಿಂದ ಹಮ್ಮಿಕೊಂಡಂತ ಬೆಲೆ ಏರಿಕೆಯ ವಿರುದ್ಧ ನಿಮಗೆ ಕೊಡುವಂತ ಒಂದು ಎಚ್ಚರಿಕೆಯಾಗಿದೆ. ಅದೇ ರೀತಿ ಕೂಡ ಈಗ ಮುಂದುವರಿಸಿಕೊಂಡು ಹೋದಲ್ಲಿ ನಾವು ಇನ್ನೂ ಕೂಡ ಇಂಥ ಕೆಲವು ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಿಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ. ಖಂಡಿತವಾಗಿ ತಾವು ಆದಷ್ಟು ಬೇಗ ಜನರ ದಿನನಿತ್ಯದ ಆಹಾರ ಪದಾರ್ಥಗಳ ವಸ್ತುಗಳ ಬೆಲೆ ಏರಿಕೆಯನ್ನು ಇಳಿಸಬೇಕು. ಅದೇ ರೀತಿ LPG ಗ್ಯಾಸಿನ ಅದನ್ನು ಕೂಡ ನಿಮ್ಮ ದರವನ್ನು ಇಳಿಸಲಿಕ್ಕೆ ಈ ಸಂದರ್ಭದಲ್ಲಿ ನಿಲುಪಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ನಾನು ವಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಾವು ಕೇವಲ ಬಿಜೆಪಿ ಪಕ್ಷದವರ ನೀತಿಗಳ ವಿರುದ್ಧ ಮಾತ್ರ ಹೋರಾಡುತ್ತಿಲ್ಲ. ಕಾಂಗ್ರೆಸ್ ಪಕ್ಷವು ಜನತಾದಳ ಕೂಡ ಯಾವುದೇ ಜನವಿರೋಧಿ ನೀತಿ ಕೈಗೊಂಡರೆ ಅದರ ವಿರುದ್ಧ ಕೂಡ ಪ್ರಬಲ ಪ್ರತಿಭಟನೆ ಮಾಡಲಿಕ್ಕೆ ನಾವು ವೆಲ್ಫೇರ್ ಪಾರ್ಟಿ ತಯಾರಾಗಿದ್ದೇವೆ. ಕೇವಲ ದೇಶದ ಈಗಿನ ಪರಿಸ್ಥಿತಿಯ ಸುಧಾರಣೆಗೆ ಕೇವಲ ಕೈ ಬದಲಾವಣೆ ಮಾತ್ರ ಸಾಲದು. ಕೆಲವೊಂದು ಹೊಸ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಕಾರ್ಯನಿರ್ವಹಿಸಲಿದ್ದರೆ ಸಾಲದು. ಕೇಪ ಹಚ್ಚುವ ಆಂಶಿಕ ಮತ್ತು ತಾಂತ್ರಿಕ ಬದಲಾವಣೆಯು ಸಾಲದು. ಅದಕ್ಕೆ ಕೆಲವೊಂದು ಮೂಲಭೂತ ಬದಲಾವಣೆಯ ಅಗತ್ಯವಿದೆ. ಸಮಾಜದ ಪ್ರತಿಯೊಂದು ಸ್ತರದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ. ಒಂದು ಪರ್ಯಾಯ ರಾಜಕೀಯ ಸಂಸ್ಕೃತಿಯ ಅವಶ್ಯಕತೆ ಇದೆ. ಹೊಸ ರಾಜಕೀಯ ಪರಂಪರೆ, ಹೊಸ ವಾತಾವರಣ ಅಗತ್ಯವಿದೆ. ರಾಜಕೀಯ ಮತ್ತು ಬಂಡವಾಳದ ಸಂಬಂಧವನ್ನು ದುರ್ಬಲಗೊಳಿಸುವ ಅಗತ್ಯವಿದೆ. ರಾಜಕೀಯವನ್ನು ಒಂದು ಉದ್ಯೋಗ ಮತ್ತು ಅನಿಯಮಿತ ಸಂಪತ್ತು ಗಳಿಸುವ ಮಾಧ್ಯಮವೆಂದು ತಿಳಿಯುವ ಮನೋಭಾವವನ್ನು ಅಳಿಸಬೇಕಾಗಿದೆ. ಅದನ್ನು ಅಪರಾಧ ಹಾಗೂ ಅಪರಾಧಿಗಳಿಂದ ಮುಕ್ತಗೊಳಿಸಬೇಕು. ಅದನ್ನು ವರ್ಗ ಸಂಘರ್ಷಗಳ ಒಂದು ಆಯುಧವನ್ನಾಗಿಸುವ ಪ್ರವೃತ್ತಿಯನ್ನು ಕೊನೆಗೊಳಿಸಬೇಕು.